ಇವರೆಲ್ಲರನ್ನ ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು
ವಿಶ್ವಭಾರತಿ ವಿಶ್ವಭಾರತಿ ವಿಶ್ವ ಹಿಂದೂ ಪರಿಷತ್ ಕಣ್ಪಣಿ ಸಂಸ್ಥೆ ಸ್ಥಾಪನೆ ಶ್ರೀರಾಮ್ ಜಗನ್ನಾಥ ಹೆಣ್ಮಕ್ಕ ಕೆಲವು ಕಾರ್ಯಕ್ರಮ ಜಾಗೃತ ಮಾತನಾಡುವುದಿಲ್ಲ ಕೆಲವು ಕಷ್ಟ ಅನುಭವಿಸಿದ ಕರ್ನ ಒಂಜಿ 5 ವರ್ಷಗಳು ತಂದೆ ಬರ್ತದೆ ಎಂಕುಲು ನಮ್ಮ ಉದ್ದೇಶಕ್ಕೋಸ್ಕರ ಈ ಸಂಘಟನೆಯನ್ನು ಶುರು ಮಾಡ್ತಾನ ಅವೇ ಉದ್ದೇಶಗಳು ಎಂದು ಸುಳ್ಳು ಅಂತ ಜೇಕಟ್ಟ ಸುಳ್ಳ ಜೇಕದ ಜಾಯ್ನಾಥ ಸಮಾಜ ಸೇವೆ ಕೆಲವು ಸಾರ್ವಜನಿಕ ವೈದ್ಯಕೀಯ ಶಿಬಿರ ಕೆಲವು ಕಾರ್ಯಕ್ರಮಗಳು 5 ಆಳು ಏರಿಗ ವಿಶ್ವಭಾರತಿ ಇಂದು ನಡೆಯುತ್ತೆ ಜನಾಂಗ ಐದು ಪಕ್ಕ ಇನ್ನು 5 ವರ್ಷಗಳು ಬಾವಜಿ ಕನಸದಿ ಒಂದು ಈ నేను ಮಂತನ 5 ಪೂರ ಎಂಗ್ಲಿಗೆ ದೇವೇರು ಎಂಗ್ಳು ನೆನೆತಿರಲ್ಲ ನಿರೀಕ್ಷೆಗೆ ಮೀರಿದು ಎಂಗ್ಲಿಗೆ ದೇವರೇ ನಡಪಾಕೊಡ್ತೇನೆ ಎಂಗ್ಲಿಗೆ ಭಾರಿ ಸಂತೋಷ ಆಗುವುದು ಈ ಎಂಗೋ ಈ ಮಂದಿರ ಕಟ್ಟುವಂತ ಮಾಡ್ಕೊಂಡಲ್ಲ ಎಂಗೋ ಕನಸು ದೇವರಿಗೆ ಇಚ್ಛೆ ಇತ್ತು ನಮ್ಮ ಮಂದಿರ ಆಡುವುದು ಮಂದಿರ ಆಡು ಐದು ಸಭಾಭವನ ಆಡುವುದು ಸಭಾಭವನ ಆಡು ಎಂಗ್ಲ ಸಾರ್ವಜನಿಕ ಸೇವೆ ಮಾಡಿಕೊಡ್ದಾನೆ ಎಂಗ್ಲಿಗೆ ಹೆಚ್ಚಿನೊಳಗೆ ವೇದಿಕೆಯನ್ನು ಕೊಡು ಐದು ಕೊಡೋದು ಎಂಗು ಒಂದು ಸಭಾಭವನ ಮಾಡ್ಕೊಂಡ ಕಟ್ನ 25 ವರ್ಷದ ಜಿಲ್ಲಾ ಕಣಗಟ್ಟುವಂತ ಅವು ಇದಕ್ಕೆ ನೆರವೇರಿ ಕೆಲಸ ಆಟವು ಈ ಸತಿ ಆಪಣೆ ಮಾಡ್ತಾರೆ ಹೆಂಗೆ ನೆಟ್ಟು ನಣ ಎಂಗಳು ಹೆಚ್ಚಿನ ಸಮಾಜ ಸೇವೆ ಅನ್ಕೊಡು ಪಾಪದ ನಿಧಾನ ಮಹಿಳೆಯರ ಹತ್ತಿರ ವೈದ್ಯಕೀಯ ಶಿಬಿರ ರಕ್ತದಾನ ಶಿಬಿರ ಹೆಚ್ಚಿನ ಕಾರ್ಯಕ್ರಮ ನನ್ನಲ್ಲ ಅನ್ಬರಲ್ಲ ಎಂಗ್ಳು ಮಾತೆಲ್ಲ ಎಂಗ್ಲಿಗೆ ಸಹಕಾರ ಕೊಡು ಎಂಗ್ಲಿಗೆ ಈ ಬಿಲ್ಡಿಂಗ್ ಆಡೋದಾಂಡ ಎಂಗ್ಲಿಗೆ ಧರ್ಮಸ್ಥಳಗಳು ಎಂಗ್ಲಿಗೆ ದುಂಬುಡ್ದು ಇಚ್ಚಿಲ್ಲ ನೆಟ್ಟ ರೀತಿಯ ಸಹಕಾರ ಕರ್ಣ ಮಂದಿರ ಘಟನೆಗಳ 50,000 ರೂಪಾಯಿ ತಿಂಗಳಿಗೆ ಇನ್ನೊಂದು ಹಾಲ್ ಘಟನೆಗಳ 50,000 ರೂಪಾಯಿ ತಿಂಗಳಿಗೆ ಈ ಸೆಪ್ಟಿಲ್ಲ ಎಂಗ್ಲಿಗೆ ಬಂಗಾಯ ಜನ ಎಂಗ್ಲಿ ಒಂದು ಸರ್ಕಾರ ಕೊಡೋದಾಂಡ ಒಂಜಿ ಆದಿದ್ದು ಎಂಗ್ಲಿಗೆ ಕುಡಿಪಾದಕ್ಕೆ ಇರ್ತಾರೆ ಆಂಡ ಇದು ಎಂಗ್ಲಿಗೆ ಕಾಲ ಬಂಗಾಯ 2 ತಿಂಗಳು 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಅಂತೀರಿ ಆನೆಗೆ ಎಂಗ್ಲ ಸಂಸ್ಥೆ ಬರವಾದೆ ಸಹಕಾರ ಎಂಟು ರೀತಿಯ ಸಹಕಾರ ಯಾನು ಹೆಚ್ಚಿನ ಓದ್ಕೊಂಡಾಗ ಎಂಟ್ಲಿಗೆ ಇಚ್ಚಿಂದ ಬಂದಿರಿ ಇದರಿಂದ ಅವಧಿ ವಿಷಯ ಒಂಜಿ ದಾನಿ ಪರ್ಸೆಂಟ್ ಎಲ್ಲೇ ಜವಾಣಿ ಅಂಡ ದಾದನಪ್ಪ ಆಗಲಿ ಮನಸ್ಸು ಕೊಡ್ತೇನೆ ಎಂಟ್ಲಿಗೆ ಕನ್ನಡ ಒಂಜಿ ಗಟ್ಟಿ ಅವತ್ತಂದೆ ಈ ವೇದಿಕೆಲ್ಲ ಇಲ್ಲಿ ನಮ್ಮ ಈ ಪೂರ್ಣ ವೇದಿಕೆ ಎಗಳು ವಾಲ್ಬುದ್ಧದಾದ ನಾನು ಈ ವಾಲ್ ನಿಂಚೆ ನಂತದಾಲ ಪ್ರಯೋಜನ ವೇದಿಕೆ ಮಾಡ್ಕೊಂಡಾಗ ದೀಪಕ್ ಶೆಟ್ಟಿ ಅವರ ಇಂಚೆ ಬಂದಿದ್ದ ಕಂಡೆ ಚೆಂಚ ಮಾರೆ ಚೆಂಚ ಮಾರೆ ಒಂಜಿ ವಾಲ ಪೂರಾಣ ಮತ್ತು ಸರ್ಕಾರ ಭಾಷಣ 4 ಲಕ್ಷ ರೂಪಾಯಿ ಸಹಿತ ಗ್ಯಾರಂಟಿ ಅಂಡ ಅಪ್ಪಗಡೆ ತೆಗೆದುವಾಗಿ ಕೊಟ್ಟೆ ಯಾರು 5 ಲಕ್ಷ ರೂಪಾಯಿ ಏನು ಮಾಡ್ತಾರೆ ಖಾಲಿ ಗ್ಯಾಪ್ ಸ್ಟೇಜಿಲ ಅವತ್ತನ್ನೇ ತುಂಬ ಫಸ್ಟ್ದ ఆయన ಮೇಲ್ಸಿದ ఆయన ಚೈನದವರೇ ಬೇರೆ ನಿಜ ಸಹಕಾರ ಅವತ್ತಂದೆ ನಾನು ಕೂತಕ್ಕಲ್ಲ ಎಂಗ್ಳು ಏರು ಕೇಂದ್ರ ಇಚ್ಚಿಂದ ಬಂದಿದ್ದೀರಿ ಎಂಗ್ಳಿಗೆ ಬೆಟ್ಟೆ ಸಹಕಾರ ಕೊಡ್ತೀನಿ ಚೈನದವರ ಇದ್ದಿದ್ದ ಎಂಗ್ಳು ಇಚ್ಛೆ ಬಂದ ಇದು ಮಾತಾಡಿ ನಾವೇನು ಮೀನಂಗರಿಗೆ ಆಶ್ಚರ್ಯ ಹೆಚ್ಚಿನ ಹೆಚ್ಚಿನ ಗೊತ್ತು ಮಾಡ್ಕೊಂಡು ಆಶ್ಚರ್ಯ ಆಗ್ಬೋದು ಅಣ್ಣ ಎಂಗ್ಳಿಗೆ ದೇವರು ಎಂಗ್ಳಿಗೆ ಒಲಿದೇರಿ ನನವ ಎಂಗ್ಳಿಗೆ ಮಾತು ಎಂಗ್ಳ ಸಹಕಾರ ಕೊಡು ಕಾರ್ಯಕರ್ತರಿಗೆ ಪೂರ್ವ ಜನಕ್ಕೆ ಮಾತ ದೇವರಿಗೆ ಆ ಸತ್ಯನಾರಾಯಣ ದೇವರಿಗೆ ಎಡ್ಡೆ ಬುದ್ಧಿ ಕೊಟ್ಟು ನನ್ನ ಎಂಗ್ಳಿಗೆ ಎಡ್ಡೆ ಕೆಲಸ ಮಾಡ್ಬಾರ ಅವಕಾಶ ಕೊಡುವಂತ ಸತ್ಯನಾರಾಯಣ ದೇವರನ್ನ ಪಾದಪಟ್ಟ ಕೊಟ್ಟು ವಿಶ್ವಭಾರತಿ ಮಾಡುವಂಥ ಸತ್ಯನಾರಾಯಣ ಪೂಜಾ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ಅಧ್ಯಕ್ಷತೆ ವಹಿಸಿದ ರಾಜೇಶ್
ಸಂಸ್ಥೆಗೆ ಬರುವುದು ನನಗೆ ಸಂತೃಪ್ತಿ ಆಗುತ್ತೆ. ಬಹುಶಃ ತಾವನ್ನೇನು ಕೊಟ್ಟಿರಂಚಿನ ಈ ರೀತಿ ಪ್ರಸಾದ ಬಹುಶಃ ಮೂರನೇ ಗ್ಲಾಸ್ ಸಂತೃಪ್ತಿ ಆದರೆ ನಿಮಗೂ ಆಮೇಲೆ ಬಳಕೆ ಬಂತು ಭಾರಿ ಪ್ರಾಮಾಣಿಕವಾದ ಭಾರಿ ನಿಷ್ಠೆಯಿಂದ ಬಳಕೆ ಬರ್ತಾರೆ. ಬಹುಶಃ ಅವರಿಗೂ ಕ್ಷೇತ್ರ ಅಂಚಿನ ಗೌರವ ನನ್ನ ಅನುಕೂಲ ಅನ್ನಪಸರ ಸಂಸ್ಥೆ ಅಂತ ಹೇಳಿ ನಿರೀಕ್ಷೆ ಇಷ್ಟಪಡ್ತೀನಿ. ಇದರ ಒಟ್ಟಿಗೆ ಸಂಸ್ಥೆ ಕೇವಲ ಪ್ರಗತಿ ಸಂಘಗಳನ್ನು ಅಥವಾ ಬ್ಯಾಂಕ್ ಬಗ್ಗಿನ ಹಣಕಾಸು ಪ್ರಗತಿ ನಿಧಿಯಾಗಿ ಮಾತ್ರ ಕೆಲಸ ಮಾಡ್ತಾರೆ. ಶಿರಕಲೆ ಮತ್ತು ಧರ್ಮಸ್ಥಳ ಸಂಸ್ಥೆಗಳೊಟ್ಟಿಗೆ
नित्यं लोकाः समस्ताः सुखिनो भवन्तु काले वर्षदवृजन्या पृथिवी सस्यशालिनी देशोऽयं क्षोभरहितो सज्जना सदना सन्तो जीवन्तु शरदं शतं सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु मा केश्चित् दुःखमाप्नुयात् वेदोक्तमङ्गलनीराञ्जनारतिं समर्पयामि छत्रं समर्पयामि चामरं समर्पयामि नृत्यं समर्पयामि गीतं समर्पयामि वाद्यं समर्पयामि आन्दोलिकं समर्पयामि अखिलराज उपचारपूजाः समर्पयामि लक्ष्मीसत्यनारायणस्वामी देवताभ्यो नमः अथ प्रार्थनाख्यं च करिष्ये श्रीगुरुभ्यो नमः ओं गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः श्रीगुरुभ्यो नमः प्रार्थनां समर्पयामि शुक्लां वरदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये महागणपतये नमः प्रार्थनां समर्पयामि नमः सूर्याय चन्द्राय मङ्गलाय बुधाय च गुरुशुक्रशनेभ्यश्च राहवे केतवे नमः आदित्यादिनवग्रदेवताभ्यो नमः प्रार्थनां समर्पयामि ओम अतो देव आवन्तुनतो विष्णुर्विचक्रमे पृथिव्या सप्तधामाभिः इदं विष्णुर्विचक्रमे त्रेधानि तदेपदं समोहळमस्य वांसरे त्रीणिपदा विचक्रमे विष्णुर्गोपदाभ्यः अतो धर्माणि धारयन् विष्णो कर्माणीन्द्रस्य युज्यस्सगाः तद्विष्णोः परमं पदं सदा पश्यन्ति सूर्याः दिवीव चक्षुरा दातं तद्दिप्रासिपन्यमो जागृवांसस्तमिन्दते विष्णोरे परमं पदं सरसिजनले सरोजहस्ते धवलतरां शुकगन्धमाल्यशोभे भगवति हरिवल्लभे मनोज्ञे त्रिभुवनबोधिकरिप्रसीदमख्यं व्यासा पद्मासनस्था विपुलगडदडी पद्मपत्राय दाक्षी गम्भीरावर्तना विस्तनपरमिता शुभ्रवस्तोत्तरीयाः लक्ष्मीर्दिव्ये गजेन्द्रे मणिगणगजिते स्थापिता हेमकुम्भे नित्यं सा पद्महस्ता मम वसद्गृहे सर्वमाङ्गल्ययुक्ताः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते लक्ष्मी सत्यनारायण स्वामी देवताभ्यो नमः वेदोक्त प्रार्थनां समर्पयामि पूजान्ते देव प्रसन्न पूजन्ते काल ಬಂದಾಗ ಭಗವಂತನ ಪ್ರಸನ್ನ ಕಾಲ ಆ ಪ್ರಸನ್ನ ಕಾಲಡು ನಮ್ಮ ಯಾಚನೆ ಮಾಡ್ತನ್ನಾಂಡ ಅಥವಾ ಪ್ರಾರ್ಥನೆ ಮಾಡ್ತನ್ನಾಂಡ ಅವಾಗ ನಂಗೆ ಬಡ್ತಿನ ಫಲನ್ ಭಗವಂತ ಕೊರ್ಪೇರ ಶಾಸ್ತ್ರ ವಿಶೇಷವಾದ ಭಗವಂತನ ನಿತ್ಯಲ ಪ್ರಾರ್ಥನೆ ದಾಯ ಪಂಚನ ಮಾಡ್ಕೊಡೋದಾಂಡ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಂ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಅಪ್ಪಯ್ಯೆ ಬಂಧುಯ್ಯೆ ಬಳಗಯ್ಯೆ ಅಂಚಿತ್ತಿನ ಜಗತ್ತಿಡು ವಿಶೇಷವಾದ ಲಕ್ಷ್ಮೀ ಸಹಿತ ಪರಮಾತ್ಮನ ಕಲಶ ಮಧ್ಯೆ ಆಹ್ವಾನ ಅಂತಂದು ಆರೈ ಮಾಡ್ತಿರೋ ಷೋಡಶೋಪಚಾರ ಪೂಜಾದಿರು ಆ ಭಗವಂತನ ಸಂತ ಸ್ವೀಕಾರ ಅಂತಂದು ವಿಶೇಷವಾದ ನಂದು ವರ್ಷಿನ ಅಪಮೃತ್ಯು ವ್ಯಾಳ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ವಿಶಾಷ ಮೃತ್ಯು ಅಗ್ನಿಭಯ ಜಲಭಯ ಸರ್ಪಭಯ ಚೋರಭಯ ರಾಜಭಯ ತುಂಡ ಐದು ಪೂರ್ಣ ನಿವಾರಣೆ ಮುತ್ಕೊಂಡು ಏನೇನು ಪೂಜೆ ಭಕ್ತರು ಭಗವಂತ ಸಮರ್ಪಣೆ ಮಾಡ್ತೀರಾ ಮಕ್ಕಳಿಲ್ಲಾಡೆ ನಿತ್ಯ ನಿರಂತರವಾದ ದೇವತಾ ಸತ್ಕರ್ಮ ಅತಿ ಸತ್ಕಾರ ಯೋಗವಾಗ್ಯ ಇಲ್ಲಾಡೆ ಕ್ಷೀರಾನ್ನ ಯೋಗವಾಗ್ಯ ಈ ರೀತಿಯಾದ ಈ ಮಂದಿರ ಭಗವಂತ ಸಾನ್ನಿಧ್ಯತ್ತು ಪ್ರತಿ ಪುಣ್ಯಮೆ ಪೂಜೆಲ್ಲ ಭಗವಂತ ಸ್ವೀಕಾರ ಮಾಡ್ತಂದು ಮಾತ ಭಕ್ತ ಜನರ ಅಭಿಷ್ಟ ನಡಬಾತ್ ಕೊರಲೆ ಬಂದು ನಮ್ಮ ಮಾತೆಲ್ಲ ಸೇರೊಂದು ಭಗವತ್ ಸನ್ನಿಧಾನಡು ಪ್ರಾರ್ಥನೆ ಮಂಗಲ್ಲೆ ಮಾತೆಲ್ಲ ಬಳ್ಳೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕಿ ಪುತ್ರ ಮಂಗಳಂ ಗರುಡಧ್ವಜ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ वेदोक्तमन्त्रमर्पयामि यन्मया भक्तियुक्तेन पत्रं पुष्पं फलं जलं भावाहं न जानामि हृदयं पूजां क्षम्यारतिभूतवाहं मन्त्रहीनं क्रियाहीनं भक्तिहीनं जनार्दनः यत्पूजितं मया देवा परिपूर्णं तदस्तुते यानि कानि पापानि जन्मान्तर्गतानि च
तानि तानि विनश्यन्ति प्रदक्षिणं पदे पदे पापहं पापकर्माहं पापात्मा पापशम्भवः त्राहि मां कृपया देवा शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष पुरुषोत्तमाः प्रदक्षिणमस्कारां समर्पयामि मूर्घ्यकोटि कावेरी विरजातोया कपिला वारिंषि विरजातोया कपिला वारिंषिता मया निरुक्त्याः अर्घ्योऽयं प्रतिक्रियां कावेरी विरजातोया कपिला वारिंषिता मया निरुक्त्याः अर्घ्योऽयं प्रतिक्रियां प्रसन्नार्घ्यं समर्पयामि पुनः पूजां करिष्ये ध्यायामि ध्यानं समर्पयामि आवाहयामि आवाहनं समर्पयामि आधारविद्यावाद्यं समर्पयामि अर्घ्यं समर्पयामि मुखे आचमनं समर्पयामि स्नानं समर्पयामि भिक्षां देहि च पार्वती गोविंदा गोविंदा